ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಟ್ರೇಡ್ಸ್ ಮ್ಯಾಂಗ್ಳೂರ್ .com ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಮಂಗಳೂರು ನಮಗೆ ಕೂಡ ಗೊತ್ತಿದೆ, ಬೆಳೆದಿರುವಂತಹ ಒಂದು ನಗರ. ರಿಯಲ್ ಎಸ್ಟೇಟಿಗೆ ಇಲ್ಲಿ ಪ್ರತಿ ಬಾರಿ ಕೂಡ ಪ್ರಾಧಾನ್ಯತೆ ಇದೆ. ಹೀಗಾಗಿ ಇಂತಹ ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಕೂಡ ಆಗ್ತಾ ಇದೆ. ಇಂತಹ ಮಂಗಳೂರಿನಲ್ಲಿ ರಿಯಲ್ ಎಸ್ಟೇಟನ್ನು ಗ್ರಾಹಕರಿಗೆ ಮತ್ತು ಏನು ಲ್ಯಾಂಡನ್ನು ಸೇಲ್ ಮಾಡುವಂತಹ ಸೆಲ್ಲರ್ಸ್ಗೆ ಒಂದು ಈಸಿ ಆಗುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮನ್ನು ರಾವ್ ಮತ್ತು ರೈ ರಿಯಲ್ ಎಸ್ಟೇಟ್ ಎನ್ನುವಂತಹ ಒಂದು ಸಂಸ್ಥೆಯವರು ಹುಟ್ಟು ಹಾಕ್ತಾ ಇದ್ದಾರೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಲ್ಯಾಂಡ್ ಟ್ರೇಡ್ಸ್ ಮ್ಯಾಂಗ್ಳೂರ್ .com ಇದನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ದೈಜ್ ವರ್ಲ್ಡ್ ವಾಹಿನಿಯ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂತಹ ಸನ್ಮಾನ್ಯ ವಾಲ್ಟರ್ ನಂದಳಿಕೆ ಅವರ ಜೊತೆಗೆ ಲ್ಯಾಂಡ್ ಟ್ರೇಡ್ಸ್ ಮ್ಯಾಂಗ್ಳೂರ್ .com ಇದರ ಮಾಲಕರಾಗಿರುವಂತಹ ಪ್ರಸನ್ನ ರಾವ್ ಬನೇರಿ ಮತ್ತು ವಿಕಾಸ್ ರೈ ಅವರಿದ್ದಾರೆ. 3 ಜನರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದೀಗ ಈ ಒಂದು ವೆಬ್ಸೈಟ್ನ ಉದ್ಘಾಟನೆಯನ್ನ ನಮ್ಮ ವಾಲ್ಟರ್ ನಂದಳಿಕೆ ಅವರು ಅವರ ಜೊತೆಗೆ ನಮ್ಮ ಸಂಸ್ಥೆಯ ಇಬ್ಬರು ಮುಖ್ಯಸ್ಥರುಗಳು ಜೊತೆ ಸೇರಿ ನೆರವೇರಿಸಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಲ್ಯಾಂಡ್ ಟ್ರೇಡ್ಸ್ ಮ್ಯಾಂಗ್ಳೂರ್ .com ಇದೀಗ ಉದ್ಘಾಟನೆಯಾಗಿದೆ. ಈ ಒಂದು ಉದ್ಘಾಟನೆಯನ್ನ ನೆರವೇರಿಸಿರುವಂತಹ ಸನ್ಮಾನ್ಯ ವಾಲ್ಟರ್ ನಂದಳಿಕೆ ಅವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಲ್ಯಾಂಡ್ ಟ್ರೇಡ್ಸ್ ಮ್ಯಾಂಗ್ಳೂರ್ .com ಈ ಒಂದು ವೆಬ್ಸೈಟ್ ನಮ್ಮ ಮಂಗಳೂರು ಮಾತ್ರ ಅಲ್ಲ, ಬಹುಶಃ ನಮ್ಮ ಇಡೀ ತುಳುನಾಡಿನಲ್ಲಿ ಕರಾವಳಿಯಲ್ಲಿ ಈ ರಿಯಲ್ ಎಸ್ಟೇಟ್ ಆ್ಯಕ್ಟಿವಿಟೀಸ್ ತುಂಬಾ ನಡೀತಾ ಇದೆ. ದೂರದಲ್ಲಿರುವವರು, ಸ್ಪೆಷಲಿ ಗಲ್ಫ್ ರಾಷ್ಟ್ರಗಳಲ್ಲಿರಲಿ ಅಥವಾ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅದೆಷ್ಟೋ ನಮ್ಮ ಊರಿನವರಿದ್ದಾರೆ. ಅವರು ಮಂಗಳೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ಅವರಿಗೆ ವಾಸವಾಗಲಿಕ್ಕೆ ಫ್ಲ್ಯಾಟ್ಸ್, ಮನೆ ಅಥವಾ ಯಾವುದೇ ರೀತಿಯ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಇರ್ಬೋದು. ಇಲ್ಲಿ ಮಂಗಳೂರಿಗೆ ಬಂದೇ ಅವರು ಡೀಲ್ ಮಾಡಬೇಕಂತ ಇಲ್ಲ. ಬಹುಶಃ ಒಂದು ಡಿಫ್ರೆಂಟ್ ಆದ ಪೋರ್ಟಲನ್ನು ನಮ್ಮ ರಾವ್ ಆ್ಯಂಡ್ ರೈ ಇವರ ಒಂದು ಲೀಡರ್ಶಿಪ್ಪಲ್ಲಿ ಇಂದು ಉದ್ಘಾಟನೆ ಮಾಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಪ್ರಸನ್ನ ರಾವ್ ಅವರು ಆತ್ಮೀಯರು. ಇವರು ಬಹುಶಃ ಮಂಗಳೂರಿಗೆ ಸ್ಲೀಪ್ ವೆಲ್, ಸೆಂಚುರಿ ಅಂತಹ ಒಂದು ವರ್ಲ್ಡ್ ಕ್ಲಾಸ್ ಮ್ಯಾಟ್ರೆಸನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದವರು. ಅವರ ಡಿಸ್ಟ್ರಿಬ್ಯೂಷನ್ನ ಮುಖಾಂತರ ಒಬ್ಬ ಯಶಸ್ವಿ ಉದ್ಯಮಿ. ಹಾಗೆಯೇ ರೈ ಕೂಡ ಇದ್ದಾರೆ, ಬಹುಶಃ ಅವರು ಕೂಡ ರಿಯಲ್ ಎಸ್ಟೇಟಲ್ಲಿ ಅನುಭವಿ. ಇಬ್ಬರು ಜೊತೆ ಸೇರಿ ಈ ಒಂದು ಪೋರ್ಟಲ್ ಏನಿದೆ, ಬಹುಶಃ ಇಲ್ಲಿ ನಾವು ರಿಯಲ್ ಎಸ್ಟೇಟಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಒಂದು ಥರ್ಡ್ ಪಾರ್ಟಿ ಏಜೆಂಟ್ ಅವರು ಬಂದು ನಿಮಗೆ ಕೆಲವೊಮ್ಮೆ ಇನ್ಫಾರ್ಮೇಷನ್ ಕೊಡ್ತಾರೆ. ಆದರೆ ಅದು ಫಿಸಿಕಲ್ ಇರ್ಬೋದು, ಫೋನ್ ಮುಖಾಂತರ ಇರ್ಬೋದು ಅಥವಾ ವಾಟ್ಸಪ್ ಇಮೇಲ್ ಮುಖಾಂತರ ಇರ್ಬೋದು. ಆದರೆ ಇಲ್ಲಿ ಇವರು ಏಜೆಂಟ್ ಅಂತ ಅಲ್ಲ. ಇಲ್ಲಿ ಏನೆಂದರೆ, ನಿಮಗೆ ಪ್ರಾಪರ್ಟಿ ಸೇಲ್ ಮಾಡಲಿಕ್ಕಿದ್ರೆ ಲ್ಯಾಂಡ್ ಟ್ರೇಡ್ಸ್ .com ಅಲ್ಲಿ ಹೋಗಿ ನಿಮ್ಮ ಪ್ರಾಪರ್ಟಿ, ನಿಮ್ಮ ಹೆಸರು ಎಲ್ಲ ಡೀಟೇಲನ್ನು ರಿಜಿಸ್ಟರ್ ಮಾಡೋದು. ಹಾಗೆಯೇ ನಿಮಗೆ ಬೈ ಮಾಡಲಿಕ್ಕಿದ್ರೆ ದೇಶದ ಯಾವುದೇ ಭಾಗದಲ್ಲಿ, ವಿದೇಶದಲ್ಲಿ, ಪ್ರಪಂಚದ ಯಾವುದೇ ಭಾಗದಲ್ಲಿದ್ದರೂ ಕೂಡ ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದರೆ ಆಯಿತು. ಆಟೋಮೆಟಿಕ್ ಆಗಿ ಇವರ ಟೀಮ್ ಏನಿದೆ ನಿಮಗೆ ಸೂಟೇಬಲ್ ಆದಂತಹ ಪ್ರಾಪರ್ಟಿಗಳನ್ನು ತೋರಿಸ್ತದೆ ಬೈ ಮಾಡಲಿಕ್ಕೆ ಮತ್ತು ಸೇಲ್ ಮಾಡಲಿಕ್ಕೆ, ವಿದೌಟ್ ಎನಿ ಏನು ಹಿಕಪ್ಸ್. ಅದರಲ್ಲಿ ಏನು ಅವರು ಹೇಳ್ತಾರೆ ಹಿಡನ್ ಚಾರ್ಜಸ್ ಇಲ್ಲ. ಒಮ್ಮೆ ಡೀಲ್ ಆದ ನಂತರ ಮತ್ತೆ ಇಷ್ಟು ಎಕ್ಸ್ಟ್ರಾ, ಅದು ಎಕ್ಸ್ಟ್ರಾ, ಇದು ಎಕ್ಸ್ಟ್ರಾ, ಅದೇನು ಇಲ್ಲ. ಅಥವಾ ಎಲ್ಲ ಆದ ನಂತರ ಅದೊಂದು ನಿಮಗೆ ಮರೆತೋಯ್ತು, ಇದೊಂದು ಎಕ್ಸ್ಟ್ರಾ ಈಗಾಗಿದೆ, ಹಾಗೇನಿಲ್ಲ. ಒಮ್ಮೆ ಏನು ಡೀಲ್ ಆಗ್ತದೆ ಅದು ಫೈನಲ್. ಬಹುಶಃ ಅವರ ಒಂದು ವೃತ್ತಿಯಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಈಗಾಗಲೇ ಅವರನ್ನು ಪ್ರೂವ್ ಮಾಡಿದ್ದಾರೆ. ರಿಯಲ್ ಎಸ್ಟೇಟಲ್ಲಿ ಅವರು ಮತ್ತಷ್ಟು ಈ ಒಂದು ಪ್ರಾಮಾಣಿಕತೆಯನ್ನು ಮತ್ತು ಅವರ ಇಂಟೆಗ್ರಿಟಿ ಏನಿದೆ ಅದನ್ನು ಮುಂದಕ್ಕೆ ಕೊಂಡೋಗ್ತಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಯಶಸ್ವಿಯನ್ನು ಕೋರ್ತೇನೆ. ನಮ್ಮ ಈ ಡಿಜಿಟಲ್ ಯುಗದಲ್ಲಿ ಈ ಪ್ರಾಪರ್ಟಿ ಕೂಡ ಡಿಜಿಟಲ್ ಆಗಿದೆ ಈಗಾಗಲೇ, ಅದರ ಡೀಲಿಂಗ್ ಕೂಡ ಡಿಜಿಟಲ್ ಆಗಲಿ ಮತ್ತು ಕ್ಲೀನ್ ಡೀಲಿಂಗ್ನ ಮುಖಾಂತರ ವಿಶ್ವಾದ್ಯಂತ ಇರುವ ನಮ್ಮ ಎಲ್ಲರೂ ಇದರ ಸದುಪಯೋಗ ಪಡೆಯಲಿ ಮತ್ತು ಆದಷ್ಟು ಜನ ಬೇರೆ ರಾಜ್ಯದ, ಬೇರೆ ದೇಶದ ಜನರು ಬಂದು ನಮ್ಮ ಕರಾವಳಿಯಲ್ಲಿ ಇನ್ವೆಸ್ಟ್ ಮಾಡಿ ನಮ್ಮ ಒಂದೊಂದು ಟೂರಿಸಂ ಸ್ಪಾಟ್ ಆಗಲಿ ಅಂತ ನಾನು ಯಶಸ್ವಿ ಕೋರ್ತೇನೆ. ಸರ್, ಧನ್ಯವಾದ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲ್ಯಾಂಡ್ ಟ್ರೇಡ್ಸ್ ಮ್ಯಾಂಗ್ಳೂರ್ .com ಇದರ ಪಾಲುದಾರರಾಗಿರುವಂತಹ ಶ್ರೀಯುತ ಪ್ರಸನ್ನ ರಾವ್ ಅವರು ಅವರ ಒಂದೆರಡು ಮಾತುಗಳನ್ನಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಲೋ, ಎಲ್ರಿಗೂ ಗೊತ್ತಿರುವ ಹಾಗೆ ರಿಯಲ್ ಎಸ್ಟೇಟ್ ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ ಮಂಗಳೂರಿಗೂ ಆಗಲಿ ಪ್ರಪಂಚಕ್ಕೂ ಆಗಲಿ ಇದೊಂದು ಹೊಸ್ತಲ್ಲ.
ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ರಿಯಲ್ ಎಸ್ಟೇಟ್ ಅಂತ ಹೇಳೋದು ಸಣ್ಣ ಮಗುವಿಗೂ ಗೊತ್ತಿರುವಂಥ ವಿಷಯ. ಆದರೆ ನನ್ನ ಈ ಮಂಗಳೂರಲ್ಲಿ ಒಂದು 11 ವರ್ಷದ ಎಕ್ಸ್ಪೀರಿಯನ್ಸ್. ನಾನು ಸ್ಲೀಪೆಲ್ ಗ್ಯಾಲರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿ 11 ವರ್ಷ ಆಯಿತು. 11 ವರ್ಷದ ಎಕ್ಸ್ಪೀರಿಯನ್ಸ್ ನನಗೇನು ಕಂಡಿತ್ತು ಅಂತ ಹೇಳಿದರೆ, ನಾನು ನನ್ನ ಮನೆ ಪರ್ಚೇಸ್ ಮಾಡುವಾಗಲಿ ಅಥವಾ ರೆಂಟಿಗೆ ಹೋಗುವಾಗಲಿ ಟ್ರಾನ್ಸ್ಪರೆನ್ಸಿ ಅಂತ ಹೇಳೋದು ತುಂಬ ಲ್ಯಾಕಿಂಗ್. ಎಲ್ಲ ಕಡೆನೂ ಹೋಗಬೇಕಿತ್ತು ಹೇಳಿದರೆ, ನನಗೇನಾದರೂ ಬೈ ಮಾಡಬೇಕು ಅಂತ ಹೇಳಿದರೆ ಒಬ್ಬರು ಇನ್ನೊಬ್ಬರನ್ನು ಕರ್ಕೊಂಡು ಹೋಗೋದು, ಇನ್ನೊಬ್ಬರು ಮತ್ತೊಬ್ಬರನ್ನು ಕರ್ಕೊಂಡು ಹೋಗೋದು. ಅದರಲ್ಲಿ ತುಂಬ ಹಿಡನ್ ವೇಸ್ ಉಂಟು, ಅಡಗಿಸಿಡ್ತಾರೆ ಇನ್ಫಾರ್ಮೇಷನ್. ಇದನ್ನೆಲ್ಲ ನೋಡುವಾಗ ನನ್ನ ಈ 11 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಕಂಡದ್ದೇನು ಅಂತ ಹೇಳಿದರೆ, ರಿಯಲ್ ಎಸ್ಟೇಟಲ್ಲಿ ಬಯ್ಯರ್ ಆಗಲಿ ನಾನು ಹೋಗಲಿ ಅಥವಾ ಸೆಲ್ಲರ್ ಆಗಿ ಹೋಗಲಿ, ನನಗೆ ಬೇಕಾದ ಇನ್ಫಾರ್ಮೇಷನ್ ನನಗೆ ಇನ್ಸ್ಟೆಂಟಾಗಿ ಸಿಗ್ತಾ ಇರಲಿಲ್ಲ. ಅಲ್ಲಿ ಹೇಳುವುದೊಂದು, ಅಲ್ಲಿ ಹೋಗುವಾಗ ಮತ್ತೊಂದು ಇರುವುದು. ಇದರಿಂದಾಗಿ ನನಗೆ ಬಂದ ಐಡಿಯಾ ಇದು, ಟ್ರಾನ್ಸ್ಪರೆನ್ಸಿ ಬೇಕು. ಅದಕ್ಕೋಸ್ಕರ ನಾವು landtradsmangalore.com ಅಂತ ಹೇಳುವ ಒಂದು ವೆಬ್ಸೈಟ್ ಪೋರ್ಟಲ್ ಮುಖಾಂತರ ಇದರಲ್ಲಿ ಬಯ್ಯರಿಗೆ ಎಷ್ಟು ತೋರಿಸ್ಬೋದು ಅವನ ಪ್ರಾಪರ್ಟಿಯನ್ನು ಅಷ್ಟು ತೋರಿಸುವ ವ್ಯವಸ್ಥೆ ಇದೆ. ಅದೇ ರೀತಿ ಸೆಲ್ಲರಿಗೆ ಏನೆಲ್ಲ ನೋಡಬೇಕು ಅದನ್ನೆಲ್ಲ ನೋಡುವ ವ್ಯವಸ್ಥೆ ಇದೆ. ಇದನ್ನೆಲ್ಲ ಪ್ರಾಪರ್ಟಿಯನ್ನು ಹಾಕುವಾಗ ಅದು ಪೂರಾ ಪ್ರಾಪರ್ಟಿ ಮತ್ತು ಡಾಕ್ಯುಮೆಂಟೇಷನ್ ವೆರಿಫೈ ಆಗಿರ್ತದೆ, ಅದನ್ನು ಅಥೆಂಟಿಕೇಟ್ ಮಾಡಿರ್ತೇವೆ ನಾವು, ಎಸ್ ಇಟ್ ಈಸ್ ಟ್ರೂ ಅಂತೇಳಿ. ಇಷ್ಟನ್ನೆಲ್ಲ ಮಾಡಿ ಇನ್ನು ಲಾಂಚ್ ಮಾಡಬೇಕು. ನನಗೆ ಲಾಂಚ್ ಮಾಡುವಾಗ ಯಾರ ಹತ್ರ ಲಾಂಚ್ ಮಾಡಿಸೋದು, ಇದು ದೊಡ್ಡ ಪ್ರಶ್ನೆ ಬಂತು ನನಗೆ. ಓಕೆ, ಇದು ನಿಜವಾದ ಸಂಗತಿ. ಅಂದರೆ ಡೈಜಿ ವರ್ಲ್ಡ್ ಅಂತ ಹೇಳೋದು ನನಗೆ 2015ರಿಂದ ನನಗೆ ಒಂದು ಏನೋ ನನ್ನ ಒಂದು ಇದೇನು ಲಕ್ಕಿ ಸ್ಟೋನ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಡೈಜಿ ವರ್ಲ್ಡ್ ವಾಲ್ಟರ್ ಅಂತ ಹೇಳುವವರು ನನಗೆ ಭಾರಿ ಲಕ್ಕಿ. ಒಂದೆರಡು ವಿಷಯದಲ್ಲಿ ಅಲ್ಲ, ನನಗೆ ಸ್ಲೀಪಲ್ಲಿ ಇರಲಿ ಅಥವಾ ಸೆಂಚುರಿ ಇರಲಿ, ತುಂಬ ನನ್ನ ಒಂದು ಲಕ್ಕಿ ಸ್ಟೋನ್ ಅವರು ವಾಲ್ಟರ್. ಮತ್ತು ಟ್ರಾನ್ಸ್ಪರೆನ್ಸಿ ಅಂತ ಹೇಳುವ ಶಬ್ದಕ್ಕೆ ನನ್ನ ಲೆಕ್ಕದಲ್ಲಿ ಮಂಗಳೂರಲ್ಲಿ ಇವರಿಗಿಂತ ಬೇರೆ ಸೇಮ್ ಅರ್ಥದವರು ಇನ್ನೊಂದು ಸಿಗಲಿಕ್ಕಿಲ್ಲ. ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದರೆ ಡೈಜಿ ವರ್ಲ್ಡ್ ಅಂತ ಹೇಳಿದರೆ ಟ್ರಾನ್ಸ್ಪರೆನ್ಸಿ. ಸೊ ಇದನ್ನು ಬರುವಾಗ ನಾನು ಆ್ಯಕ್ಚುಲಿ ಇವರನ್ನು ಅಪ್ರೋಚ್ ಆದೆ. ತುಂಬ ಖುಷಿಯಾಯಿತು, ಅವರಿಗೂ ಖುಷಿಯಾಯಿತು, ಒಪ್ಪಿಕೊಂಡ್ರು. ಇವತ್ತು ಇನಾಗ್ರೇಷನ್ ಮಾಡಿದ್ದಾರೆ. ನನ್ನ ಮತ್ತು ನಮ್ಮ ಪಾರ್ಟ್ನರ್ ರೈ ಅವರು, ವಿಕಾಸ್ ರೈ ಅವರು, ಮತ್ತು ನಮ್ಮ ಎಲ್ಲ ಟೀಮಿಂದ ವಾಲ್ಟರ್ ನಂದಿಕೆ ಅವರಿಗೆ ತುಂಬ ತುಂಬ ಧನ್ಯವಾದಗಳು.